ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಬೆದರಿಸುವ ತಂತ್ರಗಳನ್ನು ಅನುಸರಿಸ್ತಾ ಇದೆ ಅಂತ ಬಿಜೆಪಿ ಕರ್ನಾಟಕ ತೀವ್ರ ಆರೋಪ ಮಾಡಿದೆ. ತನಿಖೆಯ ನೆಪದಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ರಾತ್ರೋರಾತ್ರಿ ತೆರಳಿ ಅವರನ್ನ ರೌಡಿಗಳಂತೆ ಬಿಂಬಿಸುವ ಪ್ರಯತ್ನ ನಡೀತಾ ಇರೋದು ಅಕ್ಷಮ್ಯ ಅಂತ ಪಕ್ಷ ಖಂಡಿಸಿದೆ. ಈ ಕುರಿತು ತನ್ನ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ, ಹಿಂದೂ ಮುಖಂಡ ಹಾಗೂ ನಮ್ಮ ಬಿಜೆಪಿ ನಾಯಕರಾದ ಅರುಣ್ ಪುತ್ತಿಲ ಅವರಿಗೆ ನೋಟಿಸು ಇಲಾಖೆಯು ಗಡೀಪಾರು ನೋಟಿಸ್ ಜಾರಿಗೊಳಿಸಿರುವುದು ಖಂಡನಾರ್ಹ. ಕೋಮುದ್ವೇಷ ಹರಡ್ತಾ ಇರುವ ಪಿಎಫ್ಐನ ರೆಂಪೆಗಳಂತಿರುವ ಎಸ್ಡಿಪಿಐ ಮುಖಂಡರ ಮೇಲೆ ಒಂದೇ ಒಂದು ಪ್ರಕರಣ ದಾಖಲಿಸಲು ಹಿಂಜರಿಯುವ ಈ ಓಲೈಕೆ ಸರ್ಕಾರ ಹಿಂದೂ ಪರ ಕಾರ್ಯಕರ್ತರನ್ನ ಹತ್ತಿಕ್ಕಲು ಯತ್ನಿಸ್ತಾ ಇದೆ ಅಂತ ಕಿಡಿಕಾರಿದೆ. ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ದಿಷ್ಟ ಸಮುದಾಯದ ಕಾರ್ಯಕರ್ತರ ಧ್ವನಿಯನ್ನ ಅಡಗಿಸುವ ಪ್ರಯತ್ನ ಇದಾಗಿದೆ ಅಂತ ಬಿಜೆಪಿ ದೂರಿದೆ. ಅರುಣ್ ಪುತ್ತಿಲ ಅವರಂತಹ ಜನಪ್ರಿಯ ಹಿಂದೂ ಮುಖಂಡರಿಗೆ ಗಡೀಪಾರು ನೋಟಿಸ್ ನೀಡಿರುವುದು ಸರ್ಕಾರದ ದ್ವೇಷದ ರಾಜಕಾರಣವನ್ನ ಸ್ಪಷ್ಟಪಡಿಸುತ್ತೆ ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅಂತ ಪಕ್ಷವು ಪ್ರತಿಪಾದಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಇಂತಹ ದಮನಕಾರಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಇಂತಹ ಕ್ರಮಗಳನ್ನು ತಕ್ಷಣವೇ ನಿಲ್ಲಿಸಿ ಕಾನೂನನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಈ ಬೆಳವಣಿಗೆಯು ರಾಜ್ಯದಲ್ಲಿ ಆತಂಕಕಾರಿ ವಾತಾವರಣ ಸೃಷ್ಟಿಸಿದ್ದು, ಸರ್ಕಾರದ ಇಂತಹ ನಡೆಗಳನ್ನು ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ ಅಂತ ಬಿಜೆಪಿ ಎಚ್ಚರಿಸಿದೆ.